ನಮಸ್ತೆ ವೀಕ್ಷಕರೇ, ಈ ದಿನದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಉರಾಲ್ಸ್ ವೆರಿಕೋಸ್ ವೈನ್ ಅವರದ್ದು ಚಿಕಿತ್ಸೆ ಹೇಗೆ ಮಾಡ್ತಾರೆ, ಯಾವ್ಯಾವ ಹಂತದಲ್ಲಿ ಏನೇನು ಚಿಕಿತ್ಸೆ ಮಾಡ್ತೀವಿ ಅಂತ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಇದರಲ್ಲಿ ನಾನು ಮುಂಚೆ ಹೇಳ್ದಂಗೆ ನಿಮಗೆ 3 ಸ್ಟೇಜಸ್ ಇದೆ. ಅದನ್ನು ನಾವು 5 ಸ್ಟೇಜಸ್ ಆಗಿ ಅಳತೆ ಮಾಡ್ತಾ ಇದ್ದೀವಿ ಅಥವಾ ವಿಂಗಡಿಸ್ತಾ ಇದ್ದೀವಿ. ಫಸ್ಟ್ ಒನ್ನು ಸ್ಪೈಡರ್ ವೈನ್ಸ್, ಸೆಕೆಂಡ್ ಒನ್ ರೆಟಿಕ್ಯುಲರ್ ವೈನ್, ಥರ್ಡ್ ಒನ್ ವೆರಿಕೋಸ್ ವೈನ್, ಫೋರ್ತ್ ಒನ್ ನಮಗೆ ಹೈಪರ್ ಪಿಗ್ಮೆಂಟೇಷನ್ ಅಂತ ಹೇಳ್ತೇವೆ, ಫಿಫ್ತ್ ಒನ್ ಅಲ್ಸರ್ ಅಂತ ಹೇಳ್ತೇವೆ. ಈ ನಮ್ಮ ಮೊದಲನೇ 3ನೇ ಹಂತಗಳಲ್ಲಿ ಅಂದರೆ ವೆರಿಕೋಸ್ ವೈನ್ ಆಗುವಷ್ಟೊತ್ತಿಗೆ ಏನೇನಾಗುತ್ತೆ ಅಂತ ನಾವು ಆಲ್ರೆಡಿ ನೋಡಿದ್ದೀವಿ. ಈಗ ಚಿಕಿತ್ಸೆ ನಾವು ವೆರಿಕೋಸ್ ವೈನ್ಗೆ ಏನು ಮಾಡ್ತಾ ಇದ್ದೀವಿ, ಯಾವ ರೀತಿ ಯುನೀಕ್ ಕಾನ್ಸೆಪ್ಟಲ್ಲಿ ನಾವು ವೆರಿಕೋಸ್ ವೈನನ್ನು ಆಯುರ್ವೇದದಲ್ಲಿ ಟ್ರೀಟ್ ಮಾಡ್ತಾ ಇದ್ದೀವಿ ಅಂತ ನೋಡಲಿಕ್ಕೆ ಈಗ ಈ ಸ್ಲೈಡ್ ನೋಡೋಣ. ಈ ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜ್ ಅದು ಹೇಳಿದ್ನಲ್ಲ, ರೆಟಿಕ್ಯುಲರ್ ಮತ್ತು ಸ್ಪೈಡರ್ ವೈನ್ಸ್, ಇದರಲ್ಲಿ ಲೀಚ್ ಥೆರಪಿಯನ್ನು ಅಪ್ಲೈ ಮಾಡ್ತೇವೆ. ಈ ಲೀಚ್ ಥೆರಪಿ ಯಾಕೆ ಅಪ್ಲೈ ಮಾಡ್ತೀವಿ ಅಂತಂದರೆ, ಈ ಲೀಚ್ ಕಚ್ಚಿದಾಗ ನಮಗೆ ಅಲ್ಲಿ ಕೆಟ್ಟ ರಕ್ತವನ್ನು ತೆಗಿತಾ ಇದೆ, ಅಂದರೆ ನಿಮಗೆ ಅಲ್ಲಿಂದ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡ್ತಾ ಇದೆ. ಮತ್ತು ಈ ಲೀಚ್ ಕಚ್ಚಿದಾಗ ಏನಾಗುತ್ತೆ ಅಂದರೆ, ಇದು ಆ್ಯಂಟಿಕೋಗಲೆಂಟ್ ಒಂದನ್ನು ಒಳಗಡೆ ಬಿಡುತ್ತೆ. ಇದಕ್ಕೆ ಹಿರೋಡಿನ್ ಅಂತ ಕರೀತಾರೆ. ಈ ಆ್ಯಂಟಿಕೋಗಲೆಂಟ್ ಏನು ಮಾಡುತ್ತೆ, ಬ್ಲಡ್ ಥಿನ್ನರ್ ಆಗಿ ಕೆಲಸ ಮಾಡುತ್ತೆ. ನಮಗೆ ಬ್ಲಡ್ ಶೇಖರಿಸಿ ಸ್ವಲ್ಪ ಕನ್ಸಿಸ್ಟೆನ್ಸಿ ದಪ್ಪ ಇರ್ಬೋದು, ಅಥವಾ ನಿಮಗೆ ಸಾಂದ್ರತೆ ಅಥವಾ ವಿಸ್ಕಾಸಿಟಿ ಜಾಸ್ತಿ ಆಗಿದ್ದರೆ ಅದನ್ನು ಈಸಿಯಾಗಿ ಡೈಲ್ಯೂಟ್ ಮಾಡುತ್ತೆ. ತಿನ್ನಾದಾಗ ಏನಾಗುತ್ತೆ, ಅದು ಈಸಿಯಾಗಿ ಫ್ಲೋ ಆಗುತ್ತೆ. ನಮಗೆ ಕೊಬ್ಬರಿ ಎಣ್ಣೆ ಬಿಟ್ಟರೆ ಎಷ್ಟು ಈಸಿಯಾಗಿ ಫ್ಲೋ ಆಗುತ್ತೋ ಅಥವಾ ಹರಳೆಣ್ಣೆ ಬಿಟ್ಟರೆ ಎಷ್ಟು ಸ್ಲೋ ಆಗಿ ಫ್ಲೋ ಆಗುತ್ತೋ, ಈ ಡಿಫ್ರೆನ್ಸ್ ಇರುತ್ತೆ. ಬಟ್ ರಕ್ತಕ್ಕೆ ಅದರದೇ ಆದ ವಿಸ್ಕಾಸಿಟಿ ಇರುತ್ತೆ. ಅದರಲ್ಲಿ ಅವಶ್ಯಕತೆಗಿಂತ ತಕ್ಕಂತೆ ಜಾಸ್ತಿ ಇದ್ದಂತಹ ದುಷ್ಟ ಕಣಗಳಿದ್ದಾಗ ಅಥವಾ ಇಂಪ್ಯೂರಿಟಿ ಇದ್ದಾಗ ಅದು ಸಾಂದ್ರತೆ ಜಾಸ್ತಿ ಇರುತ್ತೆ, ಅವಾಗ ಮೂವ್ ಆಗೋದು ಕಮ್ಮಿ ಇರುತ್ತೆ. ಸೊ ಇದು ಮಾಡೋದರಿಂದ ಮೂಮೆಂಟ್ ನಮಗೆ ಈಸಿ ಆಗುತ್ತೆ. ಇದು ಹೆದರ್ಕೋಬೇಕಾಗಿಲ್ಲ. ಇದು ಸಣ್ಣದಾಗಿ ಕಚ್ಚುತ್ತೆ, ಒಳಗಡೆ ದೇಹದಲ್ಲಿ ಹೋಗೋದೇ ಇಲ್ಲ. ಸಾಧಾರಣವಾಗಿ ಎಲ್ಲರಿಗೂ ಅನಿಸ್ತಾ ಇದು ಒಳಗಡೆ ಹೋಗ್ಬಿಡುತ್ತಾ ಅಥವಾ ಕಚ್ಚಿಬಿಟ್ರೆ ಗಾಯವಾಸಿ ಆಗೋದಿಲ್ವಾ, ತುಂಬ ನೋವುತ್ತಾ? ಇಲ್ಲ. ಇದನ್ನು ಹೇಳ್ತಾ ಇರೋದೇ ಮಕ್ಕಳಿಗೆ, ಸುಕುಮಾರರಿಗೆ, ಪ್ರೆಗ್ನೆನ್ಸಿ ಇದ್ದವರಿಗೆ ಅಥವಾ ವಯಸ್ಸಾದವ್ರಿಗೆ ಮಾಡಲಿಕ್ಕೆ. ಇದು ಕಚ್ಚಿದಾಗ ನಿಮ್ಮ ಚರ್ಮದ ಸೂಪರ್ಫಿಷಿಯಲ್ ಭಾಗದಲ್ಲಿ ಮಾತ್ರ ಒಂಚೂರು ಕಚ್ಚುತ್ತೆ. ಆನಂತರ ಅದು ಸಕ್ಕಿಂಗ್ ಆ್ಯಕ್ಷನಲ್ಲೇ ಬ್ಲಡ್ಡನ್ನು ತಗೊಳ್ಳುತ್ತೆ. ಆದರೆ ಇದು ಹೀಲ್ ಆದಮೇಲೆ ನಿಮಗೆ ಯಾವುದೇ ರೀತಿ ಸ್ಕಾರ್ ಇರೋದಿಲ್ಲ. ಅದು ಒಂದು ಸ್ವಲ್ಪ ನಮಗೆ ಕಾಳಜಿ ಇರುತ್ತೆ, ಇದು ಕಚ್ಚಿದ ಮಾರ್ಕ್ ಹಂಗೆ ಉಳಿತದೆ ಅಂತ, ಉಳಿಯೋದಿಲ್ಲ. ಸೊ ಇದು ನಮಗೆ ಫಸ್ಟ್ ಸ್ಟೇಜಲ್ಲಿ ಟ್ರೀಟ್ಮೆಂಟಾಗಿ ನಾವು ಇದನ್ನು ಮೇಯ್ನಾಗಿ ಮಾಡ್ತಾಯಿದ್ದೀವಿ. ಮತ್ತು ಸೆಕೆಂಡ್ ಸ್ಟೇಜಲ್ಲೂ ಕೂಡ ಇದನ್ನೇ. ಥರ್ಡ್ ಸ್ಟೇಜಿಗೆ ಅಂದರೆ ವೆರಿಕೋಸ್ ವೈನ್ ಮ್ಯಾನಿಫೆಸ್ಟ್ ಆಗಿದ್ದಾಗ ಕಂಡೀಷನಲ್ಲಿ ನಾವು ನೋಡಬೇಕು ಅಂತಂದರೆ, ಅದರಲ್ಲಿ ರಕ್ತ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ, ನರಗಳು ಉಬ್ಬಿರುತ್ತೆ ಅಥವಾ ವೈನ್ಸು ಉಬ್ಬಿ ಕಾಣ್ತಾ ಇರುತ್ತೆ. ನಿಮಗೆ ತುಂಬ ಸಿಡ್ತಾ ಬರ್ತಾ ಇದೆ, ತುಂಬ ಹೆವಿನೆಸ್ ಇದೆ, ತಡ್ಕೊಳಕ್ಕೆ ಆಗ್ತಾಯಿಲ್ಲ, ಪೇಯ್ನ್ ಕಿಲ್ಲರ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ ಯೂಶ್ವಲಿ ಮಾತ್ರೆಗಳ್ಯಾರದು, ಅದರಲ್ಲೂ ಕಮ್ಮಿ ಆಗ್ತಾಯಿಲ್ಲ. ಆಗ ಏನು ಮಾಡಬೇಕು ಅಂತಂದಾಗ, ಅಲ್ಲಿರೋ ಪ್ರೆಷರನ್ನು ತೆಗೀಲಿಕ್ಕೆ ಇದು ಮೆಕ್ಯಾನಿಸಮ್. ನಾವೇನು ಮಾಡ್ತೀವಿ, ಆ ವೈನಲ್ಲಿರೋ ರಕ್ತವನ್ನು ಒಂದು ಸಲಿಗೆ ತೆಗಿತೇವೆ. ಇದಕ್ಕೆ ಶಿರಾವೇದ ಅಂತ ಕರಿತೇವೆ. ಇದನ್ನು ಮಾಡುವಾಗ ಏನು ಮಾಡ್ತೇವೆ, ಎಲ್ಲಿಗೆ ಯಾವ ಪಾರ್ಟಿಗೆ ನಾವು ಅದನ್ನು ಮಾಡಬೇಕು ಅದರಿಂದ ಮೇಲ್ಭಾಗದಲ್ಲಿ ಒಂದು ಸ್ವಲ್ಪ ಟೈಟಾಗಿ ಬ್ಯಾಂಡೇಜ್ ಕಟ್ತೇವೆ. ಆಗ ನರಗಳು ಇನ್ನೂ ಸ್ವಲ್ಪ ಉಬ್ಬುತ್ತೆ. ಅಲ್ಲಿಗೆ ಒಂದು ನಮಗೆ ಐ ವಿ ಫ್ಲೂಯಿಡ್ ಕೊಡ್ತಾರಲ್ಲ, ಅದರದ್ದೇ ನೀಡಲ್ನ ಒಂದು ಸ್ವಲ್ಪ ದೊಡ್ಡ ಸೈಜು ಅಥವಾ ಅದಕ್ಕಿಂತ ಸೇಮ್ ಸೈಜ್ ಆದರೂ ಉಪಯೋಗಿಸ್ಕೋಬೋದು. ಅದರಲ್ಲಿ ಓಪನ್ ಮಾಡ್ತೇವೆ. ಆಗೇನಾಗುತ್ತೆ, ರಕ್ತ ಫ್ಲೋ ಆಗುತ್ತೆ, ನಿಮಗೆ ಆ ಪ್ರೆಷರೆಲ್ಲ ಒಂದು ಸರಿ ಇಳಿದೋಗುತ್ತೆ. ಇದು ನಿಮಗೆ ಆಸ್ಪತ್ರೆಗೆ ಹೋಗಿ ಮಾಡ್ಕೊಳಕ್ಕಾಗದೇ ಇದ್ದರಲ್ಲಿ ನೀವು ಮನೆಯಲ್ಲೇ ಮಾಡ್ಕೋಬೋದು. ಮನೇಲಿ ಹೇಗೆ ಮಾಡ್ಕೋಬೋದು, ಕಾಲನ್ನು ಸ್ವಲ್ಪ ಎತ್ತರವಾಗಿ ಎತ್ತಿಡೋದು. ಈ ಬ್ಲಡ್ ಅನ್ನೋದು ಕೂಡ ಒಂದು ದ್ರವ ರೂಪ. ನಮಗೆ ಸ್ವಲ್ಪ ಹೈಟ್ ಏರುಪೇರು ಮಾಡಿದ್ರೆ ನೀರು ಹರಿದೋಗುತ್ತೆ. ಅದೇ ರೀತಿ ನಮ್ಮ ಕಾಲುಗಳನ್ನು ಸ್ವಲ್ಪ ಎತ್ತರದಲ್ಲಿಟ್ಟರೆ ಇದು ನಮಗೆ ಬ್ಲಡ್ ಫ್ಲೋಗೆ ಈಸಿ ಆಗ್ತಾ ಹೋಗುತ್ತೆ. ತುಂಬ ಎತ್ತರದಲ್ಲಿಟ್ಟರೆ ಒಳ್ಳೆ ರಕ್ತ ಏನು ಹೋಗಬೇಕು ಅದು ಹೋಗೋದಿಲ್ಲ, ಮತ್ತು ಮರಗಟ್ಟತ್ತೆ ಕಾಲು. ಅದನ್ನು ಮಾಡಬಾರ್ದು. ಮ್ಯಾಕ್ಸಿಮಮ್ ನಮಗೊಂದು 3 ಇಂಚಷ್ಟು ಎತ್ತಿಟ್ಟರೆ ಸಾಕಾಗುತ್ತೆ. ಅವಾಗ ಏನಾಗುತ್ತೆ, ಬ್ಲಡ್ ಫ್ಲೋ ಈಸಿಯಾಗಿ ಬರ್ತಾ ಹೋಗುತ್ತೆ. ಇದರಿಂದ ನಮಗೆ ಬ್ಲಡ್ ಏನು ಬ್ಲಾಕ್ ಆಗಿದೆ ಅಲ್ಲಿ ಅದು ಫ್ಲೋ ಆಗ್ತಾ ಹೋಗುತ್ತೆ. ಸೊ ಇದನ್ನು ನೀವು ನಿಮ್ಮ ಜಾಬ್ ಟೈಮಲ್ಲೇ ಮಾಡಿದ್ರೆ ತುಂಬ ಒಳ್ಳೆಯದು. ಮಧ್ಯದಲ್ಲಿ ಒಂದು 2 ಅವರ್ಸ್ ನಿಂತ್ಕೊಂಡಿದ್ದೀರಿ, ಅದರ ಮಧ್ಯದಲ್ಲಿ ನೀವೇನಾದ್ರು ಇದನ್ನು ಮಾಡಿದ್ರೆ ಆಗ ನಿಮಗೆ ಸಾಯಂಕಾಲದಷ್ಟೊತ್ತಿಗೆ ಪೇಯ್ನ್ ಬರೋದಿಲ್ಲ, ಡಿಸ್ಕಂಫರ್ಟ್ ಆಗೋದಿಲ್ಲ. ಇದು ನಿಮಗೆ ಮ್ಯಾನೇಜ್ಮೆಂಟಿಗೆ ಆಗುತ್ತೆ. ನೀವು ಚಿತ್ರದಲ್ಲಿ ನೋಡ್ತಾ ಇರೋಂಗೆ ಇಲ್ಲಿ ನಮಗೆ ಈ ಡಿಫ್ರೆಂಟ್ ಕಂಡೀಷನ್ ಇರೋ ಇದೆಲ್ಲ ವೆರಿಕೋಸ್ ವೈನ್ದೇ. ಒಬ್ಬೊಬ್ರಿಗೆ ಒಂದೊಂದು ಥರ ಕಾಣ್ತಾ ಇದೆ. ನಿಮಗೆ ಒಬ್ರಿಗೆ ಉಬ್ಬಿದೆ, ಒಬ್ರಿಗೆ ಸ್ವಲ್ಪ ಉಬ್ಬಿದೆ. ಇದು ನಮಗೆ ಒಂದು 6ರಿಂದ 8 ತಿಂಗಳಲ್ಲಿ ಮಾಡಿರ್ತಕ್ಕಂಥ ಟ್ರೀಟ್ಮೆಂಟ್ಗಳಲ್ಲಿ ಈ ವ್ಯತ್ಯಾಸಗಳು ಕಾಣ್ತಾ ಇದೆ. ಇದರರ್ಥ ನಮಗೆ ಮಿನಿಮಮ್ 6ರಿಂದ 8 ತಿಂಗಳು ಬೇಕು. ಕೆಲವ್ರಿಗೆ 6ರಿಂದ 8 ತಿಂಗಳೇ ಬೇಕಾಗುತ್ತೆ, ಕೆಲವ್ರಿಗೆ ಜಾಸ್ತಿನೂ ಬೇಕಾಗುತ್ತೆ. ಈ ನಮ್ಮದು ಉರಾಲ್ಸ್ ವೈನ್ ವೆರಿಕೋಸ್ ವೈನ್ ಚಿಕಿತ್ಸೆಯಲ್ಲಿ ನಾವು ನೋಡ್ತಿರೋಂಗೆ
ಮಿನಿಮಮ್ 3 ಮಂತ್ಸ್ ನಮಗೆ ಟೈಮ್ ಬೇಕಾಗುತ್ತೆ. ಈ 3 ಮಂತ್ಸ್ ಟೈಮಲ್ಲಿ ನಮಗೆ ಅವರಿಗೆ ಲೈಫ್ ಸ್ಟೈಲು, ಫುಡ್ಡು, ಯೋಗ, ಬ್ರೀತಿಂಗು ಮತ್ತು ಮೆಡಿಸಿನ್ಸ್ ಇದೆಲ್ಲ ಕಾಂಬಿನೇಷನ್ ನಾವು ಅವರಿಗೆ ಕೊಡೋದ್ರಿಂದ ಇದು ನಮಗೆ ವಾಪಸ್ ಬರ್ತಾ ಇದೆ. ವೆರಿಕೋಸ್ ವೈನ್ ಹೋಗ್ಬಿಟ್ಟು ನಾರ್ಮಲ್ಸಿಗೆ ಬರ್ತಾ ಇದೆ. ಅದಕ್ಕೆ ನಾವು ಇದನ್ನು ವಿ ರಿನೋವೇಟ್ ವಿತೌಟ್ ಸರ್ಜರಿ ಅಂತ ಹೇಳ್ತೀವಿ. ಇಲ್ಲಿ ಯಾವುದೇ ರೀತಿ ಆಪ್ರೇಷನ್ನಿನ ಅವಶ್ಯಕತೆ ಬರೋದಿಲ್ಲ, ಆದರೆ ಇದು ರಿನೋವೇಷನ್ ಅಂದರೆ ನಿಮಗೆ ರಿಸ್ಟೋರೇಷನ್ ಮಾಡಿಕೊಡುತ್ತೆ. ಈ ಮೆಡಿಸಿನನ್ನು ನೀವು ಹಂತ ಹಂತವಾಗಿ ನಿಲ್ಲಿಸ್ತಾ ಹೋಗ್ತೇವೆ ನಾವು. ಇದು ಲೈಫ್ ಲಾಂಗ್ ತೊಗೋಬೇಕು ಅಂತೇನಿಲ್ಲ. ಈ ಮೆಡಿಸಿನನ್ನು ಹಂತ ಹಂತವಾಗಿ ನಿಲ್ಲಿಸುವಾಗ ನೀವು ಮಾಡ್ತಕ್ಕಂಥ ಎಕ್ಸಸೈಸು, ನಿಮ್ಮ ದಿನಚರಿಯಲ್ಲಿ ಏನು ಬದಲಾವಣೆ ನಿಮಗೆ ಹೇಳ್ಕೊಟ್ಟಿದ್ದೇವೆ ಅದು ನಮಗೆ ನೀವು ಎವಿಡೆಂಟಾಗಿ ಮಾಡ್ತಾ ಇರಬೇಕು. ಏಕೆಂದರೆ ನಾವೀಗ ಇದನ್ನು ಏನು ಉಬ್ಬಿದೆ, ಏನು ಡ್ಯಾಮೇಜ್ ಆಗಿದೆ ಅದನ್ನು ರಿವರ್ಸ್ ಮಾಡಿಕೊಡ್ತಾ ಇದ್ದೀವಿ ನಿಮಗೆ. ಬಟ್ ಅದು ಬರ್ದಂಗೆ ಇರಲಿಕ್ಕೆ ನಿಮ್ಮ ಕಡೆಯಿಂದ ಪ್ರಯತ್ನ ಬೇಕೇ ಬೇಕಾಗುತ್ತೆ. ಇಲ್ಲದೇ ಇದ್ದರೆ ಮತ್ತೆ ವಾಪಸ್ ಬರುತ್ತೆ. ಸೊ ಈ ಮೆಡಿಸಿನ್ ತೊಗೊಳ್ಳೋದ್ರಿಂದ ಕೆಲವ್ರಿಗೆ ಏನಾಗುತ್ತೆ, ಕಂಟಿನ್ಯೂಸ್ ತೊಗೋತಾನೆ ಇರಬೇಕಾ ಅಂತ ಒಂದು ಡೌಟ್ ಇರುತ್ತೆ. ಆ ಥರದ ಅವಶ್ಯಕತೆ ಇಲ್ಲ. ಬಟ್ ಆದರೆ ನಾನು ಆಗಲೇ ಹೇಳಿದಂಗೆ ನಿಮ್ಮ ಎಕ್ಸಸೈಸು ಮತ್ತು ಆ್ಯಕ್ಟಿವಿಟಿಗಳನ್ನು ಇದರಲ್ಲಿ ನಿರ್ಬಂಧವಾಗಿ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರಬೇಕಾಗುತ್ತೆ. ನಮಗೆ ಅದೇ ರೀತಿ 4ನೇ ಸ್ಟೇಜಲ್ಲಿ ನೋಡಿದ್ವಿ. ಈ 4ನೇ ಸ್ಟೇಜಲ್ಲಿ ನಮಗೆ ಹೈಪರ್ ಪಿಗ್ಮೆಂಟೇಷನ್ ಅಂತ ಹೇಳಿದ್ವಿ, ಅಥವಾ DVT ಅಥವಾ ಕ್ರಾನಿಕ್ ವೀನಸ್ ಇನ್ಸಫಿಷಿಯನ್ಸಿ ಇರೋ ಕಂಡೀಷನ್. ಇದರಲ್ಲಿ ನಾನು ಆಗಲೇ ಹೇಳಿದಂಗೆ ಬ್ಲಡ್ ಸರ್ಕ್ಯುಲೇಷನ್ ಮೇಲ್ಗಡೆ ಬರೋದು ಕಮ್ಮಿ ಆಗೋದ್ರಿಂದ ರಕ್ತ ಅಲ್ಲಿಂದನೇ ಶುದ್ಧಿ ಆಗಲಿಕ್ಕೆ ಶುರುವಾಗುತ್ತೆ. ರಕ್ತ ಅಲ್ಲಿಂದನೇ ಶುದ್ಧಿ ಆಗಲಿಕ್ಕೆ ಶುರುವಾದಾಗ ನಮಗಲ್ಲಿ ಕಪ್ಪಾಗುತ್ತೆ ಕಾಲು, ಅಲ್ಲಿಂದ ಊಸಿಂಗ್ ಬರುತ್ತೆ, ಒಂದು ವೈಟ್ ಸ್ಟಿಕ್ಕಿ ಅಥವಾ ಕ್ರೀಮಿ ಕಲರ್ ದ್ರವ ಬರಲಿಕ್ಕೆ ಶುರುವಾಗುತ್ತೆ. ಸೊ ಈ ಕಂಡೀಷನಲ್ಲಿ ನಮಗೆ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ಈ ಕಂಡೀಷನಲ್ಲಿ ನಾವು ಇಂಟರ್ನಲ್ ಮೆಡಿಸಿನ್ ಆ್ಯಸ್ ಇಟ್ ಈಸ್ ಕೊಡ್ತೇವೆ. ಇಂಟರ್ನಲ್ ಮೆಡಿಸಿನ್ ಏನಿರುತ್ತೆ ಅಂತ ನಾನು ಮತ್ತೆ ಹೇಳ್ತೇನೆ. ಅದ್ರ ಜೊತೆಗೆ ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್ ಆಗಿ ನಾವು ಇದಕ್ಕೆ ಕಷಾಯ ದಾರ ಅಂತ ಮಾಡ್ತೇವೆ. ಕಷಾಯ ದಾರ ಅಂತಂದರೆ ನಮಗೆ ಕಾಫಿ ಟೀ ಮಾಡೋ ಥರನೇ ಬೇರೆ ಹರ್ಬಲ್ ಅಂದರೆ ಪ್ಲ್ಯಾಂಟ್ಸನ್ನು ತೊಗೊಂಡು ಕುದಿಸಿ ಅದರಿಂದ ಬರುವಂಥ ನೀರಿಂದ ಕಾಲ ಮೇಲೆ ಹಾಕ್ತಾ ಹೋಗ್ತೇವೆ. ಇದನ್ನೊಂದು ಅರ್ಧ ಗಂಟೆಯಿಂದ 3/4 ಗಂಟೆ ಮಾಡ್ತಾ ಹೋಗ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ ಒಳಗಡೆ ಸರ್ಕ್ಯುಲೇಷನ್ ಕ್ರಿಯೇಟ್ ಆಗುತ್ತೆ, ಸ್ಟಿಮ್ಯುಲೇಟ್ ಆಗುತ್ತೆ, ಮತ್ತು ಕೊಲ್ಯಾಟ್ರಲ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಅಂದರೆ ಲಿಂಫೆಟಿಕ್ ಡ್ರೈನೇಜನ್ನು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಈ ಚರ್ಮಕ್ಕೆ ಬಿಸಿ ತಾಗೋದ್ರಿಂದ ಅಲ್ಲಿ ಯಾವುದಾದ್ರು ಸ್ಟಾಗ್ನೇಟ್ ಆಗಿರೋದು, ಸ್ಟ್ರಕ್ ಆಗಿರೋದು, ಕಶ್ಮಲಗಳೇನು ಹೋಗದೇ ಇರೋದು ನಿಂತಿರುತ್ತಲ್ಲ ಅದನ್ನು ಕೂಡ ಅದನ್ನು ಫ್ರೀಯಾಗಿ ಹೋಗ್ಲಿಕ್ಕೆ ಶುರು ಮಾಡುತ್ತೆ. ಮತ್ತು ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡೋದರಿಂದ ಇದು ಅಲ್ಲಿರೋದನ್ನೆಲ್ಲ ಕ್ಲಿಯರ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಇದ್ರ ಜೊತೆಗೆ ಲೀಚ್ ಥೆರಪಿನೂ ಮಾಡ್ತೇವೆ ಇಲ್ಲಿ. ಈ ಲೀಚ್ ಥೆರಪಿ ಏನಾಗುತ್ತೆ, ನಾನು ಈಗಲೇ ಹೇಳಿದಾಗೆ ಸಕ್ಕಿಂಗ್ ಆ್ಯಕ್ಷನ್ನಿಂದ ಇದು ನಿಮಗೆ ಅಲ್ಲಿ ಸ್ಟಾಗ್ನೇಟ್ ಆಗಿರೋ ಬ್ಲಡ್ಡನ್ನು ಒಂದೇ ಸಲ ತೆಗೆದುಬಿಡುತ್ತೆ. ಈ ಮೆಕ್ಯಾನಿಸಮ್ ಬೇರೆ ಯಾವುದೇ ರೀತಿಯಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಮಾಡಿದ ಸಂದರ್ಭದಲ್ಲಿ ಒಂದು ಸಿಟ್ಟಿಂಗಲ್ಲಿ ಮಾಡಿದ್ರೆ ನಮಗೆ ಇಮ್ಮಿಡಿಯೇಟ್ 3-4 ಡೇಸಲ್ಲಿ ಅವರಿಗೆ ಚೇಂಜಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಈವನ್ ಮಾಡ್ತಾ ಇರುವಾಗಲೇ ಅವ್ರಿಗೆ ಆ ಒಳಗಡೆ ಇರ್ತಕ್ಕಂಥ ಒಂಥರ ಪ್ರೆಷರ್ ಇದೆ, ಒಂಥರ ಸಿಡ್ತಾ ಇದೆ, ಒಂಥರ ನೋವಿದೆ, ಎಕ್ಸ್ಪ್ಲೈನ್ ಮಾಡೋಕ್ಕಾಗೋದಿಲ್ಲ, ಏನು ಮಾಡಿದ್ರೂ ಕಮ್ಮಿ ಆಗೋದಿಲ್ಲ ಅನ್ನೋ ಆ ಎಲ್ಲ ಇದನ್ನು ಕೂಡ ಇದರಲ್ಲಿ ಗುಣ ಆಗ್ತಾ ಇದೆ ನಮಗೆ. ಸೊ ಇದು ನಂತರದಲ್ಲಿ ನಮಗೆ ವೆರಿಕೋಸ್ ವೇನ್ ಮೆಡಿಸಿನ್ಸೂ ಬೇಕಾಗುತ್ತೆ. ಅದ್ರ ಜೊತೆ ಕೆಲವರಿಗೆ ನಮಗೆ ಪಂಚಕರ್ಮನೂ ಬೇಕಾಗುತ್ತೆ. ಪಂಚಕರ್ಮ ಅಂತಂದರೆ ಆಯುರ್ವೇದದಲ್ಲಿ ವಾಂತಿ ಮಾಡಿಸುವಂಥದ್ದು, ಬೇದಿ ಕೊಡುವಂಥದ್ದು, ಬಸ್ತಿ ಮತ್ತು ನಸ್ಯಕರ್ಮ ಅಂತಿದ್ವಿ. ಬಟ್ ಇದರಲ್ಲಿ ನಮಗೆ ಮೈನಾಗಿ ಬೇಕಾಗಿರುವಂಥದ್ದು ವಿರೇಚನ ಕರ್ಮ ಅಂತ. ವಿರೇಚನ ಕರ್ಮ ಯಾಕೆ ಇದರಲ್ಲಿ ಮಾಡ್ತೇವೆ ಅಂತಂದರೆ, ಬೇದಿ ಮಾಡಿಸೋದು ಅಂದರೆ ಸಾಧಾರಣವಾಗಿ ನಮಗೊಂದು 5 ಸಲ 6 ಸಲ ಬೇದಿ ಕೊಡೋದು ಅಂತಲ್ಲ. ಇದಕ್ಕೊಂದು ಕ್ರಮಬದ್ಧ ರೀತಿ ಇದೆ. ಮೆಡಿಕೇಟೆಡ್ ತುಪ್ಪ ಇರುತ್ತೆ ನಮಗೆ, ಆ ತುಪ್ಪವನ್ನು ಕುಡಿಸ್ತಾ ಹೋಗ್ತೇವೆ ಡೈಲಿ. ಒಂದು 15 ಅಥವಾ 20 ml ಸ್ಟಾರ್ಟ್ ಮಾಡ್ತೇವೆ. ಹಂತ ಹಂತವಾಗಿ ನಿಮ್ಮ ಅವಶ್ಯಕತೆ ತಕ್ಕಂತೆ ನಿಮಗೆ ಹಸಿವೆ ಆಗ್ತಾಯಿದೆ, ನಿದ್ದೆ ಹೇಗಾಗ್ತಾಯಿದೆ ನೋಡ್ಕೊಂಡು ಡಿಸೈಡ್ ಮಾಡ್ತಾ ಹೋಗ್ತೀವಿ. ಈ ತುಪ್ಪವನ್ನು ಬೆಳಗ್ಗೆ ಕೊಟ್ಟರೆ ಖಾಲಿ ಹೊಟ್ಟೆಯಲ್ಲಿ ಎಷ್ಟೊತ್ತು ನಿಮ್ಗೆ ಹೊಟ್ಟೆ ಎಸಿತು ನೋಡ್ಕೋತೀವಿ. ಅದನ್ನು ಮತ್ತೆ ಮಾರನೇ ದಿವಸ ಸ್ವಲ್ಪ ಡೋಸ್ ಜಾಸ್ತಿ ಮಾಡ್ತೇವೆ. ಈ ರೀತಿ 7 ದಿವಸದವರೆಗೂ ಕೊಡುವಂಥ ಕ್ರಮ ಇದೆ. ಕೆಲವ್ರಿಗೆ 3 ದಿವಸ ಸಾಕಾಗುತ್ತೆ, ಕೆಲವ್ರಿಗೆ 5 ದಿವಸ, 6 ದಿವಸ, 7 ದಿವಸನೂ ಬೇಕಾಗುತ್ತೆ. ಎಲ್ಲಿವರೆಗೂ ಕೊಡ್ತೇವೆ ಇದನ್ನು ಅಂದರೆ, ನಿಮ್ಮ ಸ್ಕಿನ್ನಲ್ಲಿ ಜಿಡ್ಡಿನಂಶ ಬರ್ತಾ ಹೋಗುತ್ತೆ, ನಿಮ್ಮ ಮುಖದಲ್ಲಿ ಜಿಡ್ಡಿನಂಶ ಬರ್ತಾ ಹೋಗುತ್ತೆ, ನಿಮಗೆ ಒಳ್ಳೆ ಹಶ್ವಾಗುತ್ತೆ, ಮೋಷನಲ್ಲಿ ತುಪ್ಪ ಪಾಸಾಗಿರುತ್ತೆ, ತುಂಬ ಚೆನ್ನಾಗಿ ನಿದ್ರೆ ಇರುತ್ತೆ, ಮೈಯೆಲ್ಲ ಹಗುರ ಆಗುತ್ತೆ. ಅಂದರೆ ಇದೆಲ್ಲ ಕಡೆಯೂ ಹೋಗಿ ಲೂಬ್ರಿಕೇಷನ್ ಮಾಡ್ತಾಯಿದೆ. ಈ ನಂತರ ನಮಗೆ ಒಂದು 3 ದಿವಸ ಎಣ್ಣೆ ಹಚ್ಚಿಬಿಟ್ಟು ಅಭ್ಯಂಗ ಮಾಡಿ ಸ್ವೇದನ ಕೊಡ್ತೇವೆ. ಅಂದರೆ ಸ್ಟೀಮ್ ಬಾತಲ್ಲಿ ಅಥವಾ ಸ್ಟೀಮ್ ಕೊಡ್ತೇವೆ. ಇದರಿಂದ ಕುಕ್ಕಿಂಗ್ ಆಗುತ್ತೆ, ಎಲ್ಲೆಲ್ಲಿ ಟಾಕ್ಸಿನ್ಸ್ ಇದೆ ಅದೆಲ್ಲ ಸಪ್ರೇಟ್ ಆಗ್ತಾ ಹೋಗುತ್ತೆ. ಆ ನಂತರ 4ನೇ ದಿವಸ ನಮಗೆ ವಿರೇಚನ ಕೊಡ್ತವೆ, ಅಂದರೆ ಬೇದಿ ಆಗಲಿಕ್ಕೆ. ಸೊ ಇದು ಹೋಲ್ ಕ್ರಿಯೆ ಏನಾಗ್ತಾಯಿದೆ ನಿಮಗೆ ಅಂದರೆ, ನಿಮ್ಮದು ಬ್ಲಡ್ ವೆಸಲ್ಸು, ಹಾರ್ಟು, ಲಿವರು, ಸ್ಪ್ಲೀನು, ಬೋನ್ ಮ್ಯಾರೋ ಇದನ್ನೆಲ್ಲದನ್ನು ಕೂಡ ಇದು ಶುದ್ಧಿ ಮಾಡ್ತಾಯಿದೆ. ನಾವು ಗಾಡಿ ಸರ್ವಿಸಿಗೆ ಕೊಡ್ತೇವೆ.
ಇಂಜಿನ್ ಆಯಿಲ್ ಚೇಂಜ್ ಮಾಡ್ತವೆ, ಆ ಕಡೆ ಕೂಲೆಂಟ್ ಚೇಂಜ್ ಮಾಡ್ತವೆ, ಬ್ರೇಕ್ ಆಯಿಲ್ ಚೇಂಜ್ ಮಾಡ್ತವೆ, ಬೇಕಿದ್ದರೆ ಎಕ್ಸ್ಟ್ರಾ ಆಗ್ತವೆ. ಇದೇ ರೀತಿ ನಮ್ಮ ದೇಹದಲ್ಲಿರೋ ಫ್ಲೂಯಿಡ್ಡು ಕೂಡ ಸ್ವಲ್ಪ ಸರ್ವಿಸ್ ಥರ ಆವಾಗವಾಗ ನಮಗೆ ಡಿಟಾಕ್ಸ್ ಮಾಡ್ತಾ ಇರಬೇಕು. ಈ ಡಿಟಾಕ್ಸ್ ಮಾಡೋದ್ರಿಂದ ಏನಾಗುತ್ತೆ, ಈ ಸರ್ಕ್ಯುಲೇಟರ್ ಸಿಸ್ಟಮಲ್ಲಿ ಏನೇನಿದೆ ಅದೆಲ್ಲದೂ ಕೂಡ ಆ್ಯಕ್ಟಿವ್ ಆಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆ್ಯಕ್ಟಿವಿಟಿ ಚೆನ್ನಾಗಿದ್ದರೆ ನಿಮಗೆ ಇಂಪ್ಯೂರಿಟಿ ಇರೋದಿಲ್ಲ. ಆ ಇಂಪ್ಯೂರಿಟಿ ಹೋಗಬೇಕು ಅಂತಂದರೆ ಆ್ಯಕ್ಟಿವಿಟಿ ಚೆನ್ನಾಗಿರಬೇಕು. ಸೊ ಆ್ಯಕ್ಟಿವಿಟಿ ಚೆನ್ನಾಗಿದ್ದರೆ ಅದದು ಏನೇ ಡ್ಯಾಮೇಜ್ ಇದ್ರೂ ಅದು ಕೂಡ ಸರಿ ಮಾಡಿಕೊಳ್ಳುತ್ತೆ. ಇದನ್ನು ಮಾಡೋದರಿಂದ ನಮಗೆ ವೆಯ್ನ್ಸಲ್ಲಿ ಆ ಕಪ್ ಶೇಪ್ ಅಂತ ಹೇಳಿದ್ನಲ್ಲ, ಆ ಕಪ್ ಶೇಪಲ್ಲಿ ಒಂದು ಥಿನ್ ಮಸಲ್ಸ್ ಲೇಯರು ಇರುತ್ತೆ, ಮ್ಯೂಕಸ್ ಲೇಯರು ಇರುತ್ತೆ. ಇದಕ್ಕೆ ಸ್ಟ್ರೆಂತ್ ಕೊಡ್ತಾ ಹೋಗುತ್ತೆ. ಸೊ ಈ ಸ್ಪೆಷಾಲಿಟಿ ವೆರಿಕೋಸ್ ವೈನ್ ಟ್ರೀಟ್ಮೆಂಟಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಚಿಕಿತ್ಸೆ ನಂತರದಲ್ಲಿ ನಾವು ನಿಮಗೆ ಇಂಟರ್ನಲ್ ಮೆಡಿಸಿನ್ ಊರಾಲ್ಸ್ ಅವ್ರದ್ದು ಸ್ಪೆಷಲ್ ಪ್ಯಾಕೇಜ್ಡ್ ಮೆಡಿಸಿನ್ಸ್ ಇದೆ, ಕಿಟ್ ಥರ ಬರುತ್ತೆ ಅದು. ಅದರಲ್ಲಿರೋ ಮೆಡಿಸಿನ್ಸ್ ಕೊಡ್ತಾ ಹೋದಾಗ ಆ ಸ್ಟ್ರೆಂತನ್ನು ಮತ್ತೆ ಎನ್ಹ್ಯಾನ್ಸ್ ಮಾಡ್ತಾ ಹೋಗುತ್ತೆ ವೈನ್ಸಿಗೆ. ಸೊ ಆಗ ನಿಮಗೆ ವೆರಿಕೋಸ್ ವೈನ್ದು ಡಿಸ್ಕಲರೇಷನ್ ಹೋಗುತ್ತೆ, ವಾಲ್ಸ್ಗೆ ಸ್ಟ್ರೆಂತ್ ಬಂದಿದ್ದರಿಂದ ಅದರದ್ದು ಸ್ಟೇಸಿಸ್ ಅಂದರೆ ಬ್ಲಡ್ ನಿಲ್ಲೋದು ಕಮ್ಮಿ ಆಗುತ್ತೆ. ತದನಂತರದಲ್ಲಿ ನಿಮಗೆ ಅದು ಆರೋಗ್ಯಕರವಾಗಲಿಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಇದು ನಾನು ಆಗಲೇ ಹೇಳ್ದಂಗೆ ಹೈಪರ್ ಪಿಗ್ಮೆಂಟೇಷನ್ದು ಇನ್ನೊಂದು ರೂಪ, ಇದು ಇನ್ನೊಂದು ಸ್ಲೈಡ್. ಇದರಲ್ಲೂ ಕೂಡ ನಮಗೆ 6 to 9 months ಟೈಮ್ ಬೇಕಾಗ್ತಾ ಇದೆ. ಈಗ ನಮಗೆ 5th ಸ್ಟೇಜಿಗೆ ಬರೋಣ. 5th ಸ್ಟೇಜ್ ಅಂದರೆ ಅಲ್ಸರ್ಸ್ ಅಂತ ಹೇಳಿದೆ. ಈ ಅಲ್ಸರ್ಸ್ ಅಂತ ಹೇಳುವಾಗ ನಮಗೆ ನ್ಯಾಚುರಲಾಗಿ ಆಗೋ ಗಾಯಗಳು ಅಂತ. ಈ ನ್ಯಾಚುರಲ್ ಆಗೋ ಗಾಯಗಳಿಗೆ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದಾಗ ನಿಮಗೆ ನಮ್ಮ ರಕ್ತ ಅಲ್ಲಿಂದ ಹೋಗಲಿಕ್ಕೆ, ಶುದ್ಧಿ ಮಾಡಲಿಕ್ಕೆ ಹೆಲ್ಪ್ ಮಾಡ್ಕೋತಾ ಇರುತ್ತೆ ಸ್ಕಿನ್ನಿಂದ. ಆ ಸಂದರ್ಭದಲ್ಲಿ ಸ್ಕಿನ್ನು ಸಾಯ್ತಾ ಹೋಗುತ್ತೆ. ಸ್ಕಿನ್ ಸಾಯ್ತಾ ಹೋಗುತ್ತೆ ಅಂದಾಗ ಅಲ್ಲಿ ಗಾಯ ಆಗಲಿಕ್ಕೆ ಶುರುವಾಗುತ್ತೆ. ಇಲ್ಲಿ ನಿಮಗೆ ಎಡಗಡೆ ನೋಡ್ತಾ ಇರೋ ಚಿತ್ರದಲ್ಲಿ 2 ಗಾಯಗಳಿದೆ, ಒಂದು ಉದ್ದದ್ದು, ಒಂದು ಸಣ್ಣದು. ಇದು ನಮಗೆ ಟ್ರೀಟ್ಮೆಂಟ್ ನಂತರ ಆಲ್ಮೋಸ್ಟ್ 2 monthsಲ್ಲಿ ನಮಗೆ ಡಿಫ್ರೆನ್ಸ್ ಕಾಣ್ತಾ ಇದೆ. ಅದರ ಪಕ್ಕ ನಾನು ಸ್ಕೇಲ್ ಇಟ್ಟಿರೋ ಚಿತ್ರದಲ್ಲಿ ನೀವು ನೋಡ್ತಾ ಇರೋದಂಗೆ ಈ ವ್ಯಕ್ತಿಗೆ ಕೇವಲ 26 ವರ್ಷ. ಇವರು ಬೇಕರಿಯಲ್ಲಿ ಕೆಲಸ ಮಾಡ್ತಾಯಿದ್ರು, ಲಾಂಗ್ ಸ್ಟ್ಯಾಂಡಿಂಗ್ ಬೇಕರಿಯಲ್ಲಿ ನಿಂತ್ಕೊಂಡೇ ಕೆಲಸ ಮಾಡ್ತಾಯಿದ್ರು. ವೆರಿಕೋಸ್ ವೈನ್ಸ್ ಆಯಿತು, ಆಪ್ರೇಷನ್ ಮಾಡಿಸಿದ್ರು. ಆಪ್ರೇಷನ್ ಮಾಡಿ ಒಂದು 4-5 ತಿಂಗಳವರೆಗೂ ಆರಾಮಿದ್ದರು. ಆಮೇಲೆ ಸಣ್ಣದಾಗಿ ಕಾಲಲ್ಲಿ ಉಪ್ಕೊಳ್ಳೋಕ್ಕೆ ಶುರುವಾಯಿತು, ಸ್ವೆಲ್ಲಿಂಗ್ ಬರೋಕ್ಕೆ ಶುರುವಾಯಿತು, ಮತ್ತು ಆಮೇಲೆ ಅಲ್ಸರ್ ಆಗೋಯ್ತು ಡೈರೆಕ್ಟಾಗಿ. ಇವ್ರಿಗೆ ವೆರಿಕೋಸ್ ವೈನ್ ಆಪ್ರೇಷನ್ ಮಾಡಿದಾಗ ಏನಾಗುತ್ತೆ, ಆ ವೈನನ್ನು ಪೂರ್ತಿ ತೆಗೆದುಬಿಡ್ತಾರೆ ಅಥವಾ ಅದನ್ನು ನಿಷ್ಕ್ರಿಯ ಮಾಡಿಬಿಡ್ತಾರೆ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಬರೋ ರಕ್ತ ಎಲ್ಲಿಂದ ಬರಬೇಕು? ಈಗ ನಮಗೆ ಮನೇಲಿ ಟ್ಯಾಂಕಿಂದ ಒಂದು ಪೈಪ್ ಬರ್ತಾಯಿದೆ, ನೀರಿನ ಪೈಪು. ಅದೇನೋ ಕಟ್ಕೊಂಡಿದೆ ಅಂದ ತಕ್ಷಣ ಅದನ್ನು ಕಟ್ ಮಾಡಿ ಬಿಸಾಕ್ಬಿಡ್ಬೋದು. ಅದಕ್ಕೆ ಬೇರೆ ಪೈಪ್ ಹಾಕಬೇಕಲ್ಲ. ಅದು ಹಾಕ್ತಾ ಇದ್ದರೆ ಏನು ಮಾಡುತ್ತೆ, ಎಲ್ಲಿಗೆ ಹೋಗ್ಬೇಕದು? ಹೊರಗಡೆ ಪೂಲ್ ಆಗ್ತಾ ಹೋಗುತ್ತೆ ಬ್ಲಡ್. ಸೊ ಇಲ್ಲೂ ಕೂಡ ಹೊರಗಡೆ ನಿಂತ್ಕೊಳ್ಳೋ ಬ್ಲಡ್ಡು ಜಾಸ್ತಿ ಆಗೋಯ್ತು, ವಾಪಸ್ ಬರೋದು ಕಮ್ಮಿ ಆಯಿತು. ಯೂಶ್ವಲಿ ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ ಡಾಕ್ಟರ್ಸು ಆಪ್ರೇಷನ್ ಯಾರು ಮಾಡಿಸ್ಕೊಂಡಿದ್ದರೆ ಒಂದು ಸ್ಟಾಕಿಂಗ್ಸ್ ಹಾಕ್ಕೊಳ್ಳಿ ಅಂತಾರೆ. ಯಾಕೆ ಅಂತಂದರೆ ಇದು ಕೊಲ್ಯಾಟ್ರಲ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ. ಡೈಲಿ ಎಕ್ಸಸೈಸ್ ಮಾಡಿ ಅಂತಾರೆ. ಜಾಸ್ತಿ ಹೊತ್ತು ನಿಂತ್ಕೊಂಡಿರಬೇಡಿ, ಜಾಸ್ತಿ ಹೊತ್ತು ಕೂತ್ಕೊಂಡ್ಬಿಟ್ಟಿರಬೇಡಿ ಅಂತ ಹೇಳ್ತಾರೆ. ಇದನ್ನು ನಾವು ಮಾಡೋದಿಲ್ಲ. ಅವ್ರು ಹೇಳ್ತಾರೆ, ನಾವು ಕೇಳಿ ಆಯಿತು, ಕೇಳಿದ್ದನ್ನು 1 ತಿಂಗಳು 2 ತಿಂಗಳು ಮಾಡ್ತೀವಿ, ಆಮೇಲೆ ಅದನ್ನು ಬಿಟ್ಟಾಕ್ಬಿಡ್ತೀವಿ. ಅವಾಗೇನಾಗುತ್ತೆ, ಈ ಥರ ಕಾಂಪ್ಲಿಕೇಶನ್ ಶುರುವಾಗುತ್ತೆ. ಇದಕ್ಕೆ ಮತ್ತೆ ಆಪ್ರೇಷನ್ ಮಾಡ್ಲಿಕ್ಕೆ ಬರೋದಿಲ್ಲ, ಯಾಕಂದರೆ ಇದರಲ್ಲಿ ಏನೂ ತೆಗಿಲಿಕ್ಕೆ ಬರೋಲ್ಲ. ಇದರಲ್ಲೆಲ್ಲ ಮೈನ್ಯೂಟ್ ಬ್ಲಡ್ ವೆಸಲ್ಸಿಂದ ಬ್ಲಡ್ ವಾಪಸ್ ಹೋಗೋದು. ಇದಕ್ಕೆ ಸ್ಕಿನ್ ಗ್ರಾಫ್ಟಿಂಗ್ ಅಂತ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ಸ್ಕಿನ್ ಗ್ರಾಫ್ಟಿಂಗ್ ಮಾಡೋಕ್ಕೆ ಶುರು ಮಾಡಿದಾಗ ಅಲ್ಲಿ ನಮಗೆ ಶುದ್ಧವಾದ ರಕ್ತನೇ ಹೋಗ್ತಾಯಿಲ್ಲ, ಸ್ಕಿನ್ ಗ್ರಾಫ್ಟಿಂಗ್ ನಿಲ್ಲೋದಿಲ್ಲ. ಸೊ ಈ ಸಂದರ್ಭದಲ್ಲಿ ಆಯುರ್ವೇದ ಚಿಕಿತ್ಸೆ, ಸ್ಪೆಷಲಿ ಊರಾಲ್ಸ್ ಅವರ ಈ ವೆರಿಕೋಸ್ ವೈನ್ ಫಾರ್ಮುಲೇಷನ್ಸು ಮತ್ತು ಮಾಡೋವಂಥ ಟ್ರೀಟ್ಮೆಂಟ್ಸ್ ಇದೆಯಲ್ಲ, ದೇ ಆರ್ ಹೈಲಿ ಎಫೆಕ್ಟಿವ್. ನೀವು ನೋಡ್ತಾ ಇದ್ದೀರ ಸ್ನೇಹಿತರೆ, ಅಲ್ಲಿ ನಿಮಗೆ ವಿತಿನ್ 3 to 4 monthsಲ್ಲಿ ಅಷ್ಟು ಡಿಫ್ರೆನ್ಸ್ ಬರ್ತಾ ಇದೆ. ಇದು ನಾನು ಹೇಳ್ದಂಗೆ ಅವರಿಗೆ ವೆರಿಕೋಸ್ ವೈನ್ ಆಪ್ರೇಷನ್ನು ಆಗಿದೆ ಮತ್ತು ಅದರ ಮೇಲೆ ಅಲ್ಸರೂ ಆಗಿದೆ. ಅದು ನಮಗೆ ವಿತಿನ್ 3 monthsಲ್ಲಿ ಎಷ್ಟು ಡಿಫ್ರೆನ್ಸ್ ಬಂದಿದೆ ಅಂತ. ಈ ಸ್ಪೆಷಲಿ ಅಲ್ಸರ್ ಇರೋ ಕಂಡೀಷನಲ್ಲಿ ಊರಾಲ್ಸ್ ವೆರಿಕೋಸ್ ವೈನ್ ಚಿಕಿತ್ಸೆ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಇದು ನಮಗೆ ಆ್ಯಂಜಿಯೋಜೆನಿಸಿಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಜಿಯೋಜೆನಿಸಿಸ್ ಅಂತಂದರೆ ನಮಗೆ ಹೊಸ ಬ್ಲಡ್ ವೆಸಲ್ಸನ್ನು ಫಾರ್ಮ್ ಆಗೋದು. ಒಂದು ರಕ್ತ ಹೋಗಬೇಕು ಅಂತಂದರೆ ನಮ್ಗೆ ಅದಕ್ಕೆ ಚಾನಲ್ ಬೇಕು. ನಾನು ಆಗಲೇ ಹೇಳ್ದಂಗೆ ಇದು ಫುಲ್ ವೆರಿಕೋಸ್ ವೈನನ್ನು ಬಿಲ್ಡ್ ಮಾಡುತ್ತೆ ಅಂತಿಲ್ಲ, ವಾಪಸ್ಸು ಹಂಗೆ ಹೇಳ್ತಾ ಇಲ್ಲ ನಾನು. ಅಂದರೆ ನಮಗೆ ಶುದ್ಧ ರಕ್ತ ಇಲ್ಲಿಗೆ ರೀಚ್ ಆಗಬೇಕು, ಅದು ಕೂಡ ಒಂದು ಗಾಯದಲ್ಲಿ ಡ್ಯಾಮೇಜ್ ಆಗಿರುತ್ತೆ. ಸೊ ಈ ಔಷಧಿಗಳು ತಗೊಳ್ಳೋದ್ರಿಂದ ನಿಮಗೆ ಹೊಸ ಚಾನಲ್ಸ್ ಕ್ರಿಯೇಟ್ ಮಾಡುತ್ತೆ, ಸೊ ದಟ್ ಬ್ಲಡ್ ಅಲ್ಲಿಗೆ ಹೋಗ್ಲಿಕ್ಕೆ ಶುರುವಾಗುತ್ತೆ. ಇದು ಸ್ಪೆಷಲ್ ಕ್ಯಾರೆಕ್ಟರ್. ಇದ್ರ ಜೊತೆಗೆ ನಮಗೆ ಕೊಲ್ಯಾಟ್ರಲ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ. ಎಲ್ಲಿಂದ ಬ್ಲಡ್ ವಾಪಸ್ ಬರಬೇಕು ಅದನ್ನು ಇಂಪ್ರೂವ್ ಮಾಡ್ತಾವೆ. ಯಾಕಂದರೆ ಎಕ್ಸಸೈಸ್ ಇದೆ, ಮೆಡಿಸಿನ್ಸ್ ಇದೆ, ಮತ್ತು ಹೀಲಿಂಗ್ ಪವರನ್ನು ಇದು ಜಾಸ್ತಿ ಮಾಡ್ತಾ ಇದೆ. ಮತ್ತು ನಮಗೆ ಆಕ್ಸಿಡೇಷನ್ ಲೆವೆಲ್ನ ಜಾಸ್ತಿ ಮಾಡುತ್ತೆ. ಅಂದರೆ ಶುದ್ಧ ರಕ್ತವನ್ನು ಅಲ್ಲಿಗೆ ಕೊಟ್ಟು ಅಲ್ಲಿರ್ತಕ್ಕಂಥ ಫ್ರೀ ರ್ಯಾಡಿಕಲ್ಸ್, ಆಕ್ಸಿಡೇಷನ್ಸ್ ಏನಿರುತ್ತೆ ಅದನ್ನೆಲ್ಲ ತೆಗೆದು
ವೂಂಡ್ ಹೀಲಿಗೆ ಬೇಕಾದಂಥ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡುತ್ತೆ, ಒಳ್ಳೆ ನ್ಯೂಟ್ರಿಷನನ್ನು ಸಪ್ಲೈ ಮಾಡ್ತಾ ಹೋಗುತ್ತೆ. ಇದೆಲ್ಲ ಆಗೋದರಿಂದ ಟೋಟಲಾಗಿ ನಮಗೆ ವೂಂಡ್ ಹೀಲಿಂಗು ತುಂಬ ಫಾಸ್ಟ್ ಆಗುತ್ತೆ. ವೂಂಡ್ ಹೀಲಿಂಗ್ ನಮಗೆ ಫಾಸ್ಟ್ ಆಗದೇ ಇದ್ದರೆ ಏನಾಗುತ್ತೆ ಅಂದರೆ, ಈ ವೂಂಡ್ ಬೆಳೀತಾ ಹೋದರೆ ನಮಗೆ ನೆಕ್ಸ್ಟು ಆಂಪಿಟೇಷನ್, ಅಂದರೆ ನಮ್ಮ ಕಾಲನ್ನೇ ತೆಗಿಬೇಕು ಅಂತ ಹೇಳ್ತಾರೆ. ಸೊ ಇದೇ ಕಂಡೀಷನಲ್ಲಿ ನಮಗೆ ಹಲವಾರು ಚಿಕಿತ್ಸೆಗಳನ್ನು ಮಾಡೋದರಲ್ಲಿ ಕೆಲವರಿಗೆ ಆ ಕಂಡೀಷನಿಗೆ ಹೋದವ್ರನ್ನೂ ಕೂಡ ನಾವು ರಿವರ್ಸ್ ಮಾಡಿದ್ದೇವೆ. ನೀವು ಇಲ್ಲಿ ನೋಡ್ತಾ ಇರೋಂಗೆ ನಮಗೆ ಸಾಧಾರಣವಾಗಿ 9 ತಿಂಗಳಿಂದ 12 ತಿಂಗಳವರೆಗೂ ಟೈಮ್ ಬೇಕಾಗಿದೆ. ಅಂದರೆ ಈ ಕಂಡೀಷನಿಗೆ ಹೋದರೆ ನೀವು ಚಿಕಿತ್ಸೆ ಮಾಡುವಾಗ ನಿಮ್ಮಲ್ಲಿ ಸ್ವಲ್ಪ ಪೇಷನ್ಸ್ ಇರಬೇಕು. ಪಟ ಅಂತ ಆಗಬೇಕು, ಅರ್ಜೆಂಟಿಗೆ ಎಲ್ಲ ಆಗಬೇಕು ಅಂದರೆ ಇದು ಆಗೋದಿಲ್ಲ. ಯಾಕೆಂತಂದರೆ ಇದು ಲಾಂಗ್ ಸ್ಟ್ಯಾಂಡಿಂಗ್, ಮತ್ತು ಇದರಲ್ಲಿ ಯಾವುದು ಮೂಳೆ ಮುರಿದಾಗ ಫಿಕ್ಸ್ ಮಾಡೋ ಥರ ಅಥವಾ ಇನ್ನೇನಾದಾಗ ದೊಡ್ಡ ಗಾಯ ಆದರೆ ಬ್ಯಾಂಡೇಜ್ ಮಾಡಿಡೋ ಥರ ಆಗೋದಿಲ್ಲ. ಇಲ್ಲ, ಯಾಕೆಂದರೆ ಅದಕ್ಕೆ ನ್ಯೂಟ್ರಿಷನ್ನೇ ಸಪ್ಲೈ ಆಗ್ತಾ ಇಲ್ಲ, ಬ್ಲಡ್ಡು ಕರೆಕ್ಟಾಗಿ ಹೋಗ್ತಾ ಇಲ್ಲ, ವಾಪಸ್ ಕೆಟ್ಟ ರಕ್ತನೂ ಬರ್ತಾ ಇಲ್ಲ. ಈ ಸಂದರ್ಭದಲ್ಲಿ ನಾವು ಇದನ್ನು ನೀಟಾಗಿ ಹ್ಯಾಂಡಲ್ ಮಾಡೋಕ್ಕಾಗುತ್ತೆ. ಇದಕ್ಕೆ ಉರಾಲ್ಸ್ ವೆರಿಕೋಸ್ ವೈನ್ ಅವರ ಆ ಫಾರ್ಮುಲೇಷನ್ಸ್ ಇದೆಯಲ್ಲ, ದೇ ಆರ್ ಹೈಲಿ ಎಫೆಕ್ಟಿವ್. ಇದು ರೀಸೆಂಟಾಗಿ ಟ್ರೀಟ್ ಮಾಡಿರೋಂಥದ್ದು. ಇವ್ರಿಗೆ ನೋಡಿ, ನಿಮಗಲ್ಲಿ ಫಸ್ಟ್ ಚಿತ್ರದಲ್ಲಿ ನೋಡ್ತಿರೋ ಯಾವ ಥರ ಅದು ಗಾಯ ಇದೆ, ಅದು ಯಾವ ಥರ ಒಂಥರ ಕೊಳ್ತೋಗೋ ಸ್ಟಿಚಲ್ಲಿದಿಂದ, ಅದನ್ನು ನಮಗೆ ಒಂದು 3 ಮಂತ್ಸ್ ಟ್ರೀಟ್ ಮಾಡಿದ್ಮೇಲೆ ಮಧ್ಯದ ಚಿತ್ರದಲ್ಲಿ ನೀವು ಕಾಣ್ತಾ ಇರೋಂಗೆ ಎಷ್ಟು ಕ್ಲಿಯರ್ ಆಗಿದೆ. ಅದರ ನಂತರ ಅಂದರೆ ಆಲ್ಮೋಸ್ಟ್ 5 ಮಂತ್ಸ್ ನಂತರ ನಮಗೆ ನೋಡುವಾಗ ಹೀಲಿಂಗ್ ಪ್ರೊಸೆಸ್ ಯಾವ ಥರ ಆಗ್ತಾಯಿದೆ. ಅಂದರೆ ನಮಗೆ ಹೇಳಬೇಕು ಅಂದರೆ, ಆ ವ್ಯಕ್ತಿಗೆ ಅದೇ ಕಂಡೀಷನಲ್ಲಿ ಕಂಟಿನ್ಯೂ ಆಗಿದ್ದರೆ ಆಂಪಿಟೇಷನ್ನೇ ಮಾಡಬೇಕಾದಂಥ ಸಂದರ್ಭ ಬರ್ತಾ ಇತ್ತು. ಅಂದರೆ ನಾವು ಅಲ್ಲಿ ಒಂದು ವ್ಯಕ್ತಿಗೆ ಒಂದು ಕಾಲು ಉಳಿಸಿದ್ದೀವಿ ಅಂದರೆ ಅವನ ಡಿಪೆಂಡೆನ್ಸಿ ಎಷ್ಟು ಉಳಿದಿದೆ ಫ್ಯಾಮಿಲಿಯಲ್ಲಿ, ಅವ್ನು ಕರ್ಕೊಂಡು ಹೋಗಲಿಕ್ಕೆ ಬರಲಿಕ್ಕೆ ಒಬ್ಬರಿಗೆ, ಅಥವಾ ಅವನಿಗೆ ಸ್ಟ್ರೆಚ್ಚರ್ ಇಟ್ಕೊಂಡು ಅಡ್ಡಾಡುವಾಗ ಅವನಿಗೆ ಆಗೋ ಮಾನಸಿಕ ಆಘಾತಗಳು ಹೇಗಿರುತ್ತೆ, ಇದೆಲ್ಲದನ್ನು ಚಿತ್ರಣ ನೋಡುವಾಗ ಈ ವೆರಿಕೋಸ್ ವೈನ್ ಫಾರ್ಮುಲೇಷನ್ ಉರಾಲ್ಸ್ ಅವರಿಂದ ನಮಗೆ ಈ ಕಾಲನ್ನು ಕೂಡ ಉಳಿಸ್ಲಿಕ್ಕಾಗಿದೆ. ಅದರದ್ದೇ ಸೈಡ್ ವರ್ಷನ್ ನಾವು ನೋಡ್ತಾ ಇರೋದೀಗ, ಅದೇ ಗಾಯದ್ದು ಸೈಡ್ ವರ್ಷನ್ನು ಬೇರೆ ಬೇರೆ ಹಂತದಲ್ಲಿ ತೆಗೆದಿರುವಂಥ ಫೋಟೋಗಳು. ಈ ವ್ಯಕ್ತಿಗೆ ನಮಗೆ ಲೀಚ್ ಥೆರಪಿನೂ ಮಾಡಲಿಕ್ಕೆ ಆಗಲಿಲ್ಲ ಮತ್ತು ವಿರೇಚನೆಯೂ ಮಾಡಲಿಕ್ಕಾಗಲಿಲ್ಲ. ಯಾಕೆಂದರೆ ಎಕನಾಮಿಕಲಿ ಅವರು ಪೂರಾಗಿದ್ದರಿಂದ, ದೂರ ಇದ್ದದರಿಂದ ಓನ್ಲಿ ಉರಾಲ್ಸ್ ಅವರ ವೆರಿಕೋಸ್ ವೈನ್ ಚಿಕಿತ್ಸೆ ಬೇಕಾಗಿರುವಂಥ ಫಾರ್ಮುಲೇಷನ್ಸು, ಆ ಕಾಂಬಿನೇಷನ್ ಆಫ್ ಮೆಡಿಸಿನ್ನು ಮತ್ತು ಅವರಿಗೆ ವೂಂಡಿಗೆ ಅಪ್ಲೈ ಮಾಡಲಿಕ್ಕೆ ಕೆಲವೊಂದು ದ್ರವ್ಯಗಳು ಇಷ್ಟು ಮಾತ್ರ ಕೊಟ್ಟಿತ್ತು. ಇದರಲ್ಲೇ ತುಂಬ ಎಫೆಕ್ಟಿವ್ ಆಗಿದೆ. ಇನ್ನು ನಮಗೆ ಬೇರೆದನ್ನು ಮಾಡಲಿಕ್ಕೆ ಅವರಿಗೆ ಶಕ್ಯ ಇದ್ದರು, ಫೈನಾನ್ಷಿಯಲಿ ಸ್ಟೇಬಲ್ ಇದ್ದರು ಅಂತಂದರೆ ಈ 6-7 ತಿಂಗಳು ಅನ್ನೋದನ್ನು ಇನ್ನೂ ನಮಗೆ ಶಾರ್ಟ್ ಡ್ಯೂರೇಷನಲ್ಲೇ ಮ್ಯಾಕ್ಸಿಮಮ್ ರಿಸಲ್ಟ್ಸನ್ನ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ವೆರಿಕೋಸ್ ವೈನ್ ನಮಗೆ ಟ್ರೀಟ್ ಮಾಡದೇ ಇದ್ದರೆ ಅಥವಾ ಆಪ್ರೇಷನ್ ನಂತರದಲ್ಲಿ ನೋಡಬೇಕಾದ್ರೆ ಕಾಂಪ್ಲಿಕೇಶನ್ಸ್ ತುಂಬ ಬರುತ್ತೆ. ಅದರಲ್ಲಿ ಸೆಲ್ಯುಲೈಟಿಕ್ ವೆರಿಕೋಸ್ ಅಲ್ಸರ್ ಅಂತ. ಈ ಸೆಲ್ಯುಲೈಟಿಕ್ ವೆರಿಕೋಸ್ ಅಲ್ಸರ್ ಅಂತಂದರೆ ಕಾಲು ದಪ್ಪ ಆಗಿರುತ್ತೆ, ನೀರುಗಟ್ಕೊಂಡಿರುತ್ತೆ ಮತ್ತು ಮಲ್ಟಿಪಲ್ ವೂಂಡ್ಸ್ ಆಗಿರುತ್ತೆ. ಇದರಲ್ಲೂ ಕೂಡ ನಮಗೆ ಎಫೆಕ್ಟಿವ್ ಆಗಿ ಟ್ರೀಟ್ ಮಾಡಲಿಕ್ಕೆ ಆಗಿದೆ. ಯೂಶಲಿ ಸೆಲ್ಯುಲೈಟಿಸ್ ಬಂತು ಅಂದರೆ ಆಂಪಿಟೇಷನ್ ಇಸ್ ದ ಟ್ರೀಟ್ಮೆಂಟ್. ಸೊ ಬಟ್ ನಮಗೆ ಇಲ್ಲಿ ನೋಡುವಾಗ ನಮ್ಮ ಇಂಟರ್ನಲ್ ಮೆಡಿಸಿನ್ಸು ಇಲ್ಲೂ ಕೂಡ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗಿದೆ. ಬಟ್ ನಮಗೆ ಹೆಚ್ಚು ಕೇಸ್ಗಳು ಸಿಕ್ಕಿಲ್ಲ ಈ ಥರದ್ದು. ಕೆಲವೊಂದು ಕೇಸ್ ಸಿಕ್ಕಿದೆ, ಬಟ್ ಅದರಲ್ಲಿ ನಮಗೆ ಡಾಕ್ಯುಮೆಂಟೇಷನ್ ಮಾಡುವಾಗ ನಮಗೆ ಕೇಸ್ಗಳಲ್ಲಿ ಕೂಡ ತುಂಬ ಸರಳ ರೀತಿಯಲ್ಲಿ, ತುಂಬ ಕಮ್ಮಿ ವೆಚ್ಚದಲ್ಲಿ ಉರಾಲ್ಸ್ ವೆರಿಕೋಸ್ ವೈನ್ ಟ್ರೀಟ್ಮೆಂಟ್ಗಳು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದೆ. ಆಗಲೇ ಹೇಳಿದಾಗ ನಿಮಗೆ ಪೋಸ್ಟ್ ಸರ್ಜಿಕಲ್ ಅಂದರೆ ಆಪ್ರೇಷನ್ ಆದ ನಂತರದಲ್ಲೂ ಕೂಡ ನಮಗೆ ಗಾಯ ಆಗಿದ್ದರಲ್ಲಿ ಹಲವಾರು ರೀತಿಯಲ್ಲಿ ನಮಗಿಲ್ಲಿ 6-7 ತಿಂಗಳಲ್ಲಿ ತುಂಬ ಎಫೆಕ್ಟಿವ್ ಆಗಿ ಮೆಡಿಸಿನ್ಸನ್ನು ತೊಗೊಂಡಿರೋದ್ರಿಂದ, ರೆಗ್ಯುಲರಾಗಿ ಅವ್ರು ತೊಗೊಂಡಿರೋದ್ರಿಂದ ಅವ್ರಿಗೆ ಆಗಿರೋ ಬದಲಾವಣೆಗಳನ್ನು ಕೂಡ ಇಲ್ಲಿ ವೀಕ್ಷಿಸ್ತಾ ಇದ್ದೀರಿ. ನಮಗೆ ಈ ಉರಾಲ್ಸ್ ವೆರಿಕೋಸ್ ವೈನ್ ಫಾರ್ಮುಲೇಷನ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಸಮಗ್ರವಾಗಿ ನಾವು ನೋಡ್ತಾ ಹೋದಾಗ ನಮಗೆ ಫಸ್ಟ್ ಆಫ್ ಆಲ್ ಡಯಟ್, ಲೈಫ್ ಸ್ಟೈಲು ಮತ್ತು ಮೆಡಿಸಿನ್ಸನ್ನು ನಾವು ಇದರಲ್ಲಿ ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡ್ತೇವೆ. ಈ ಡಯಟ್ ಅನ್ನುವಾಗ ಆ ವ್ಯಕ್ತಿಗೆ ಸರಳವಾಗಿ ಹೇಳಬೇಕಂದ್ರೆ ಹಸಿವು ಚೆನ್ನಾಗಾಗಬೇಕು, ನಿದ್ದೆ ಚೆನ್ನಾಗಿ ಬರಬೇಕು, ಮೋಷನ್ ಕ್ಲಿಯರ್ ಇರಬೇಕು. ನಾನು ಮುಂಚೆ ನಿಮಗೆ ತಿಳಿಸ್ದಂಗೆ ನಮ್ಮಲ್ಲಿ ಕಾನ್ಸ್ಟಿಪೇಷನ್ ಆದರೆ, ಹೊಟ್ಟೆ ಉಬ್ಬರಿಸಿದ್ರೆ, ಗ್ಯಾಸ್ ಫಾರ್ಮೇಷನ್ ಇದ್ದರೆ ಇದು ವೆರಿಕೋಸ್ ವೈನಿಗೆ ಹೆಲ್ಪ್ ಮಾಡುತ್ತೆ. ಅಂದರೆ ವೆರಿಕೋಸ್ ವೈನ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ವೆರಿಕೋಸ್ ವೈನ್ ಡಿಸೀಸ್ ಬರಲಿಕ್ಕೆ ಇದು ಶಕ್ಯ ಆಗಿರುತ್ತೆ. ಸೊ ನಿಮಗೆ ಮೋಷನ್ ಕ್ಲಿಯರ್ ಆಗಬೇಕು. ಸೊ ಹಂಗೆ ನಿಮಗೆ ಜಂಕ್ ಫುಡ್ಡು ತಿಂತಾ ಇರ್ತೀರಿ, ಎಷ್ಟೊತ್ತಿಗೋ ಮಲಗ್ತಾ ಇರ್ತೀರಿ, ಏನೋ ಮಾಡ್ತಾ ಇರ್ತೀರಿ, ಕಾನ್ಸ್ಟಿಪೇಷನ್ ಇದೆ, ಟ್ರೀಟ್ ಮಾಡ್ತಾ ಇರೋಲ್ಲ, ಪ್ರೆಷರ್ ಕೊಡ್ತಾ ಇರ್ತೀರಿ ಟಾಯ್ಲೆಟ್ ಎಲ್ಲ ಹೋದಾಗ, ಅಥವಾ ತುಂಬ ಹೊತ್ತು ಕುತ್ಕೋಬೇಕಾಗತ್ತೆ. ಈ ಸಂದರ್ಭದಲ್ಲಿ ವೆರಿಕೋಸ್ ವೈನಿಗೆ ಇದು ಕಾರಣ ಆಗಿರುತ್ತೆ. ಸೊ ಈ ಡಯಟನ್ನು ನಾವು ಅವ್ರು ಪರ್ಟಿಕ್ಯುಲರ್ ಆಗಿ ಮೋಷನ್ ಕ್ಲಿಯರ್ ಆಗುವಂಥದ್ದು ಡಯಟನ್ನು ಫಾರ್ಮುಲೇಷನ್ ಮಾಡ್ತೇವೆ. ಲೈಫ್ ಸ್ಟೈಲಲ್ಲಿ ನಮಗೆ ಹೇಳ್ದಂಗೆ ತುಂಬ ಹೊತ್ತು ನಿಂತ್ಕೊಂಡಿದ್ರೆ, ತುಂಬ ಹೊತ್ತು ಕೂತಿದ್ರೆ ಅಂಥವ್ರಿಗೆ ನಾವು
ಸ್ವಲ್ಪ ಮೂಮೆಂಟ್ ಮಾಡಿ, ಆ್ಯಕ್ಟಿವಿಟೀಸ್ ಇರಲಿ ಅಂತ ಹೇಳ್ತೇವೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಸೆಟ್ ಆಫ್ ಎಕ್ಸಸೈಸಸ್ ಇದೆ, ರೆಗ್ಯುಲರಾಗಿ ಮಾಡಲಿಕ್ಕೆ ನಾವು ಕೊಡ್ತಾ ಹೋಗ್ತೀವಿ. ಮತ್ತು ನಮಗೆ ಅವರವರ ಜಾಬಿಗೆ ತಕ್ಕಂತೆ ಅವರವರ ದಿನನಿತ್ಯ ಶೈಲಿ ಹೇಗಿದೆ ಅದೇ ರೀತಿ ಇದನ್ನು ಮಾಡಿಫೈ ಮಾಡ್ತಾ ಹೋಗ್ತೀವಿ. ಎಷ್ಟೊತ್ತಿಗೆ ಮಾಡ್ಬೋದು, ಎಷ್ಟೊತ್ತಿಗೆ ಬೇಡ, ಇದನ್ನು ಟ್ರೀಟ್ಮೆಂಟ್ಗಳನ್ನಾಗಲಿ ಅಥವಾ ಎಕ್ಸಸೈಸ್ಗಳಾಗಲಿ ಒಂದು ಫಾರ್ಮುಲೇಷನ್ ಮಾಡಿ ಇಂಡಿವಿಜುವಲಾಗಿ ಅವ್ರಿಗೆ ನಾವು ಇದನ್ನು ಕೊಡ್ತಾ ಹೋಗ್ತೀವಿ. ಇದರಿಂದ ಆ ವ್ಯಕ್ತಿಗೆ ಇದು ಮೋರ್ ಸೂಟಬಲ್ ಆಗಿರುತ್ತೆ. ಸೊ ಈ ಕಾಂಬಿನೇಷನ್ ನಾವು ಮೆಡಿಸಿನ್ಸ್ ಕೊಡ್ತಾ ಹೋದಾಗ ಅಲಾಂಗ್ ವಿತ್ ದಿಸ್ ಎಕ್ಸಸೈಸಸ್ಸು ಲೈಫ್ ಸ್ಟೈಲಲ್ಲಿ ಆ ವ್ಯಕ್ತಿಗೆ ಹೀಲಿಂಗ್ ಪ್ರೊಸೆಸ್ ಸಿಕ್ಕಾಪಟ್ಟೆ ಫಾಸ್ಟ್ ಇರುತ್ತೆ. ಅದು ನಮಗೆ ತುಂಬ ಈಸಿಯಾಗಿ ಐಡೆಂಟಿಫೈನು ಕೂಡ ಆಗ್ತಾಯಿದೆ. ನಮ್ಮ ಓವರಾಲ್ ಈ ಮೆಡಿಸಿನ್ಸ್ ನಾವು ನೋಡ್ತಾ ಇರುವಾಗ ಇದು ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡ್ತಾ ಇದೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟಿ ಇರೋದ್ರಿಂದ ಅಲ್ಲಿರೋ ಟಾಕ್ಸಿನ್ಸ್ ತೆಗಿತಾ ಇದೆ, ಬ್ಲಡ್ ಥಿನ್ನರ್ ಆಗಿದೆ. ಬ್ಲಡ್ ಥಿನ್ನರ್ ಆಗಿರೋದ್ರಿಂದ ಇದು ಬ್ಲಡ್ಡನ್ನ ಈಸಿಯಾಗಿ ಹೋಗ್ಲಿಕ್ಕೆ ಶುರುವಾಗುತ್ತೆ. ಯಾವುದೇ ರೀತಿ ವಿಸ್ಕಾಸಿಟಿ ಜಾಸ್ತಿ ಆಗಿರೋದು, ಟಾಕ್ಸಿನ್ಸ್ ಇರೋವಂಥದ್ದನ್ನು ಕಮ್ಮಿ ಮಾಡ್ತಾ ಇದೆ. ಮತ್ತು ಹೊಸ ವೆಸಲ್ಸನ್ನ ಫಾರ್ಮ್ ಮಾಡೋದರಿಂದ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇದೆ, ಸ್ವೆಲ್ಲಿಂಗ್ ಕಮ್ಮಿ ಮಾಡ್ತಾ ಇದೆ. ಮತ್ತು ಈ ಕಾಂಬಿನೇಷನ್ನಲ್ಲಿ ನಾವೇನೇನು ಕೊಡ್ತಾ ಇದ್ದೀವಿ ಅಂತಂದರೆ ಆಯಿಲು, ಲಿಕ್ವಿಡ್ಡು ಮತ್ತು ಟ್ಯಾಬ್ಲೆಟ್ಟು, ಈ 3 ಕಾಂಬಿನೇಷನಲ್ಲಿರುತ್ತೆ. ಇದರಲ್ಲಿ ನಮಗೆ ಒಂದು ಮೈನ್ ಕೋರ್ಸ್ ಆಫ್ ಮೆಡಿಸಿನಲ್ಲಿ ಏನಿರುತ್ತೆ, ಅಮೃತ್ ವೆರಿಕೋಸ್ ವೈನ್ ಸಿರಪ್ ಅಂತ ಬರುತ್ತೆ. ಇದರಲ್ಲಿರೋದು ಆ್ಯಕ್ಟಿವ್ ಪ್ರಿನ್ಸಿಪಲ್ಸು ನಮಗೆ ಈ ಫಂಕ್ಷನ್ಸ್ ಎಲ್ಲ ಮಾಡಿಕೊಡುತ್ತೆ. ಇನ್ನೊಂದು ಪವನಾಮೃತ ಅಂತ ಒಂದು ಕಾಂಬಿನೇಷನ್ ಇದೆ. ಅದರಲ್ಲಿ ಈ ಪವನಾಮೃತ ಅನ್ನೋ ಕಾಂಬಿನೇಷನ್ ಇರೋದು ನಮಗೆ ಬ್ಲಡ್ಡಲ್ಲಿರ್ತಕ್ಕಂಥ ಇಂಪ್ಯೂರಿಟಿನ ತೆಗೆದು ಮೋರ್ ಆಕ್ಸಿಜನ್ ಸಪ್ಲೈ ಮಾಡಿ ಅಲ್ಲಿ ನಮಗೆ ಅದನ್ನು ಈಸಿಯಾಗಿ ಬ್ರೀತಿಂಗ್ ಮಾಡಲಿಕ್ಕೆ ಅಥವಾ ಅದನ್ನು ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಲಿಕ್ಕೆ ಕೂಡ ಇದನ್ನು ಹೆಲ್ಪ್ ಮಾಡ್ತಾ ಇದೆ. ಟ್ಯಾಬ್ಲೆಟ್ ಮತ್ತು ಆಯಿಲ್ ಅಪ್ಲಿಕೇಶನ್ಸ್ ಇದೆ. ಟ್ಯಾಬ್ಲೆಟ್ ಇಂಟರ್ನಲ್ಲಿ ಇದು ಕಾನ್ಸ್ಟಿಪೇಷನ್ ಇಂಪ್ರೂವ್ ಮಾಡುವಂಥದ್ದು ಮತ್ತು ನಮಗೆ ಡೈಜೆಷನ್ ಇಂಪ್ರೂವ್ ಮಾಡುವಂಥದ್ದನ್ನು ಮಾಡುತ್ತೆ. ಈ ಆಯಿಲ್ ಒಂದು ಸ್ಪೆಷಲ್ ಆಗಿರೋದು. ಇದನ್ನು ನಮಗೆ ಕೆಳಗಡೆಯಿಂದ ಮೇಲಕ್ಕೆ ಹಚ್ಕೋಬೇಕು. ಕೆಳಗಡೆಯಿಂದ ಮೇಲಕ್ಕೆ ಅಂತಂದರೆ ಬೆರಳುಗಳಿಂದ ಪಾದದ ಬೆರಳುಗಳಿಂದ ಮೇಲುಗಡೆಗೆ ಹಚ್ಕೋಬೇಕು. ಇದನ್ನು ಹಚ್ಕೊಳ್ಳೋ ಹೇಗಿರಬೇಕು ಅಂತಂದರೆ ನಮಗೆ ಸಾಧಾರಣ ಎಲ್ಲರೂ ಕೈಗೆ ಏನಾದ್ರು ನೋವಾದರೆ, ಭುಜಕ್ಕೆ ನೋವಾದರೆ ಏನಾದ್ರು ಎಣ್ಣೆ ಹೆಚ್ಚು ಸಿಕ್ಕಾಪಟ್ಟೆ ಸಿಗ್ತವೆ, ಆ ಥರ ತಿಕ್ಕೋದಲ್ಲ. ಇದನ್ನು ನಮ್ಮಲ್ಲಿ ಮೈಲ್ಡ್ ಪ್ರೆಷರ್ ಕೊಟ್ಟು ಈ ಉಬ್ಬಿದ ನರಗಳಿದೆಯಲ್ಲ ವೈನ್ಸ್, ಅದು ಪ್ರೆಸ್ ಆಗಬೇಕು ಅಷ್ಟೇ. ಅಷ್ಟು ಮಾತ್ರ ಪ್ರೆಷರ್ ಕೊಟ್ಟು ಮೇಲ್ಮುಖವಾಗಿ ಮಾಡಬೇಕು. ಅಂದರೆ ಕೈ ಮೇಲೆತ್ತಬೇಕು ಮತ್ತು ಕೆಳಗಡೆಯಿಂದ ಈ ರೀತಿ. ಇದರಿಂದ ನೀವೇನು ಮಾಡ್ತಾಯಿದ್ದೀರಿ, ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡ್ತಾಯಿದ್ದೀರಿ. ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡೋದ್ರಿಂದ ಅಲ್ಲಿ ನಮಗೆ ನಿಂತಿದ್ದಿರುತ್ತಲ್ಲ, ಸ್ಟಾಗ್ನೇಟ್ ಆಯ್ತಲ್ಲ ಬ್ಲಡ್, ಅದು ಮೂವ್ ಆಗಲಿಕ್ಕೆ ಶುರು ಆಗುತ್ತೆ. ಮತ್ತು ಈ ಆಯಿಲ್ ಹಚ್ಚೋದ್ರಿಂದ ಅಲ್ಲಿ ಲೂಬ್ರಿಕೇಷನ್ ಕೊಡ್ತಾ ಇದೆ. ಮತ್ತು ಇದು ಆ ವೈನ್ ಒಳಗಡೆ ಇರುವಂತಹ ಕಪ್ ಶೇಪ್ ಸ್ಟ್ರಕ್ಚರ್ಸ್ಗೆ ಸ್ಟ್ರೆಂತ್ ಕೊಡ್ತಾ ಹೋಗುತ್ತೆ. ಸೊ ಈ ಯುನಿಕ್ ಫಾರ್ಮುಲಾಸು ಮಲ್ಟಿ ಡೈಮೆನ್ಷನಲ್ಲಿಂದ ನಮಗೆ ಕೆಲಸಗಳನ್ನ ಮಾಡ್ತಾ ಹೋಗುತ್ತೆ. ಸೊ ಈ ಮಲ್ಟಿ ಡೈಮೆನ್ಷನಲ್ ಫಂಕ್ಷನ್ಸ್ ನಮಗೆ ಮಾಡೋದ್ರಿಂದ, ಯಾಕೆಂದರೆ ಇದು ಸಿವಿಯರ್ ಪ್ರಾಬ್ಲಮ್ ಇದೆ ವೆರಿಕೋಸ್ ವೈನ್ ಅನ್ನೋದು. ಇದೊಂಥರ ಸಾಂಕ್ರಾಮಿಕ ರೋಗವಾಗಿ ಹರಡ್ತಾ ಇದೆ ಎಲ್ಲರಿಗೂ ನಮಗೆ ನೋಡ್ತಾ ಹೋದಾಗ. ಈ ಮಲ್ಟಿ ಡೈಮೆನ್ಷನ್ ಕಾಂಬಿನೇಷನ್ ನಮಗೆ ಉಪಯೋಗಿಸಿದಾಗ ಇದನ್ನು ನಮಗೆ ಚೆಕ್ ಮಾಡಲಿಕ್ಕೆ ಅಥವಾ ಅರೆಸ್ಟ್ ಮಾಡಲಿಕ್ಕೆ ಅಥವಾ ಟ್ರೀಟ್ಮೆಂಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಈ ವೆರಿಕೋಸ್ ವೈನ್ಗೆ ಬೇಕಿರೋಂಥ ಹೋಲ್ ಸೆಟ್ ಆಫ್ ಫಾರ್ಮುಲೇಷನ್ಸ್ ಏನಿದೆ ಹೈಲಿ ಎಫೆಕ್ಟಿವ್ ಆಗಿ ನಮಗೆ ಡಾಕ್ಟರ್ ಉರಾಲ್ಸ್ ಇದರಿಂದ ಕಾಣ್ತಾ ಇದೆ. ಈ ಒಂದೇ ಮೆಡಿಸಿನ್ಸು ನಮಗೆ ಸ್ಟೇಜ್ 1ಇಂದ ಸ್ಟೇಜ್ 5ವರೆಗೂ ಕೂಡ ನಿಮಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಗ್ರ್ಯಾಜುಲಿ ನಾವು ಇದನ್ನು ನಿಲ್ಲಿಸ್ತಾ ಹೋಗ್ತೇವೆ, ರೆಡ್ಯೂಸ್ ಮಾಡ್ತಾ ಹೋಗ್ತೇವೆ. ನಂತರ ನಿಮಗೆ ನಿಮ್ಮ ಲೈಫ್ ಸ್ಟೈಲು, ನಿಮ್ಮ ದಿನನಿತ್ಯ ಕಾರ್ಯಕ್ರಮಗಳು, ಊಟ ಮತ್ತು ಎಕ್ಸಸೈಸ್ ಬಗ್ಗೆ ಮೇಯ್ನಾಗಿ ನಮಗೆ ಇದು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇವೆ. ಅದನ್ನು ನೀವು ಮಾಡ್ಕೋತಾ ಹೋದರೆ ಇದು ರಿಯಕರೆನ್ಸ್ ಮತ್ತು ವಾಪಸ್ ಬರ್ದಂಗೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಮುಂದಿನ ಸಂಚಿಕೆಯಲ್ಲಿ ನಮಗೆ ಇದನ್ನು ಪ್ರಿವೆನ್ಷನ್ ಮಾಡೋದು ಹೇಗೆ, ಬರ್ದಂಗೆ ಇರೋ ತಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಣ.